ಕರೋನಾ ಅಲೆಯಿಂದಾಗಿ ಮುಚ್ಚಿದ್ದ ಚಿತ್ರಮಂದಿರಗಳು ಒಂದೊಂದೇ ತೆರೆಯುತ್ತಿದ್ದು ಹಳೆಯ ಒಂದಿಷ್ಟು ಚಿತ್ರಗಳನ್ನು ಪ್ರದರ್ಶಿಸಲಾಗ್ತಿದೆ. ಈ ಪೈಕಿ ದರ್ಶನ್ ಅವರ ಹಳೆಯ ಚಿತ್ರಗಳಿಗೆ ಬೇಡಿಕೆಗಳು ಹೆಚ್ಚಾಗಿವೆ. ಈಗಾಗಲೇ ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಜಗ್ಗುದಾದ ರಾಬರ್ಟ್ ಶಾಸ್ತ್ರಿ ಮರುಪ್ರದರ್ಶನ ಕಂಡಿದೆ. ರಾಬರ್ಟ್ ಈಗಲೂ ರಾಜ್ಯದ ಬಹುತೇಕ ಸೆಂಟರ್ಗಳಲ್ಲೂ ಪ್ರದರ್ಶನ ಕಾಣ್ತಿದೆ. ಈ ಮಧ್ಯೆ ಒಡೆಯ ಎಂಟ್ರಿ ಕೊಟ್ಟಿದ್ದಾನೆ. ಹೌದು, ಡಿಸೆಂಬರ್ 12, 2019 ರಾಜ್ಯದಾದ್ಯಂತ ತೆರೆಕಂಡ ಒಡೆಯ ಇದೀಗ ಮತ್ತೊಮ್ಮೆ ತೆರೆ ಕಾಣ್ತಿದೆ. ಹುಬ್ಬಳ್ಳಿಯ ಚಂದ್ರಕಲಾ ಚಿತ್ರಮಂದಿರದಲ್ಲಿ ಶುಕ್ರವಾರದಿಂದ ಒಡೆಯ ದರ್ಬಾರ್ ನಡೆಸಿದ್ದಾನೆ. ಬೆಳಗಿನ ಪ್ರದರ್ಶನ 12 ಗಂಟೆಯಿಂದ ಆರಂಭವಾಗಿ 3 ಗಂಟೆಯ ಮ್ಯಾಟನಿ, 6 ಗಂಟೆಯ ಫಸ್ಟ್ ಶೋ ದಿನಂಪ್ರತಿ ನಡೆಯುತ್ತಿದ್ದು ದಿನ 3 ಆಟಗಳಲ್ಲಿ ಡಿ ಬಾಸ್ ಅಬ್ಬರಿಸುತ್ತಿದ್ದಾರೆ. ಕರೋನಾದ ಮಧ್ಯೆಯೂ ಡಿ ಬಾಸ್ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.